ಗಂಧಸರದ ಮರ. ಇದು ವರ್ಲ್ಡ್ ಅಲ್ಲಿ ಬರೀ ರೇರ್ ಆಗಿ ಸಿಗುವಂತ ಮರ. ಇದು ಇಲ್ಲಿ ಕಾಣಿಸ್ತಿದೆ ನಿಮಗೆ. ಇದು ಕೂಡ ಟ್ಯೂಬರ್ಗ್ ಮರಗಳು ಸಿಕ್ಕಿದೆ. ಟ್ಯೂಬರ್ಗ್ ಮರ ಇಲ್ಲಿ ಕಾಣಿಸಿದ ಟ್ಯೂಬರ್ಗ್ ಮರ. ಇದು ವರ್ಲ್ಡ್ ಅಲ್ಲಿ ಬಹಳ ರೇರ್ ಆಗಿ ಸಿಗುವಂತ ಮರಗಳ ಗಿಡಗಳು. ಟ್ಯೂಬರ್ಗ್ ಇದು ದೊಡ್ಡ ಗಿಡ ಆಗಿದೆ. ಇಲ್ಲಿ ಕ್ಯಾಪ್ ಬಂದಿದೆ ಗಿಡಕ್ಕೆ. ಇಲ್ಲಿ ಚಿಕ್ಕದು ಕಾಣಿಸಿದ್ರೆ ಕ್ಯಾಪ್ ಬರಲಿಲ್ಲ ಇನ್ನು ಕೂಡ ಬೆಳೀತಾ ಉಂಟು ಮರ. ಓ ಮೈ ಗಾಡ್, ಟ್ಯೂಬರ್ಗ್ ಗಿಡ ಸಿಕ್ಕಿದೆ ಇಲ್ಲಿ ಕಾಣಿಸಿದೆ. ಇದರಲ್ಲಿ ಫುಲ್ ಆಗಿದೆ ಟ್ಯೂಬರ್ಗ್. ಇದರಲ್ಲಿ ಕೂಡ ಫುಲ್ ಆಗಿದೆ ದೊಡ್ಡದ್ರಲ್ಲಿ. ಚಿಕ್ಕದ್ರಲ್ಲಿ ಆಗ್ಬೇಕಷ್ಟೇ. ಇದು ಬಹಳ ಲತ್ತು ಕಾಣಿಸ್ತುಂಟು. ಯಾಕೆಂದ್ರೆ ಇದು ಬೊಳ್ದಲ್ಲಿ ಉಂಟು, ಬೊಳ್ದು ಕಲರ್ ಅಲ್ಲಿ. ಇದು ಪಚ್ಚೆ ಕಲರ್ ಟರ್ನ್ ಆಗಿದೆ. ಇದು ಬಳಿತಾಗಿದೆ ಚೂರು. ಇದು ಬಳಿತಾಗಿ ಹಣ್ಣಾಗಿದೆ. ಇದರಲ್ಲಿ ದೊಡ್ಡ ಆಗಿದೆ, ಕ್ಯಾಪ್ ಬಂದಿದೆ ಇದು ಕೂಡ. ಈ ಗಂಧಸರ ಗಿಡಗಳು ನಮಗೆ ಲಾಕ್ಡೌನ್ ಟೈಮಲ್ಲಿ No way. Oh my god! No way! Oh my god! ಇದರ ಕೊಡಕ್ಕೇನೆ ಪುಲಿ ಉಂಟು. ಇದು ಒಳ್ಳೆ ಕೊಡಕ್ಕೇನೆ ಉಂಟು. ನಾ ತೆಗೆದುಕೊಂಡು ಹೋಗ್ತೇನೆ ಮನೆಗೆ. ಇನ್ನು ಕೂಡ ಹೆಚ್ಚು ಗಿಡಗಳು ಇರಬಹುದು. ಬನ್ನಿ ಹೋಗ್ತಾ ನೋಡುವ. ಅಲ್ಲಿ ನೋಡ್ತಿದ್ರಿ ಯಾವುದೋ ಒಂದು ಪೊದೆ ಹತ್ತಿರ ಏನೋ ಅಲುಗಾಡ್ತಾ ಇದೆ. ಪೊದೆಯಲ್ಲಿ ಮೋಸ್ಟ್ಲಿ ಯಾವುದೋ ಒಂದು ಕ್ರೂರಿ ಪ್ರಾಣಿ ಇರಬಹುದು ಅದರ ಹತ್ತಿರ, ಅಥವಾ ಯಾವುದಾದ್ರೂ ಒಂದು ಜೀವಿ ಇರಬಹುದು ಅಂತ ಕಾಣಿಸ್ತಾ ಉಂಟು. ನೋಡುವ, ಅದರ ಹತ್ರ ಹೋಗುವ. ನನಗೆ ಯಾಕೋ ಭಯ ಆಗ್ತಾ ಇದೆ. ಯಾರಲ್ಲಿರೋದು? ಯಾವ ಕಾಡು ಪ್ರಾಣಿ ಅದು? ನಾನು ಯಾವುದಕ್ಕೂ ಭಯ ಪಡಲ್ಲ. ನನಗೆ ಗುಂಡಿಗೆ ಉಂಟು, ಗುಂಡಿಗೆ. ನಾನು UFO ಸ್ಪೆಷಲ್ ಫೋರ್ಸ್ ಇಂದ ಬಂದವನು. ಕಾಣಿಸ್ತಾ ಉಂಟು ಇಲ್ಲಿ ಐಡಿ? ಇದು ಉಲ್ಟವಾ? ನಾನು UFO ಸ್ಪೆಷಲ್ ಫೋರ್ಸ್ ಇಂದ ಬಂದವನು. ಸ್ಪೆಷಲ್ ಫೋರ್ಸ್. ನಂಗೆ ಇವತ್ತು ರೆಸ್ಟ್ ಮಾಡ್ಲಿಕ್ಕೆ, ಇವತ್ತು ಈವ್ನಿಂಗ್ ಮಲಗಲಿಕ್ಕೆ ಇದೆ ಮರ ಪರ್ಫೆಕ್ಟ್ ಅಂತ ಕಾಣಿಸ್ತಾ ಉಂಟು. ಯಾಕೆಂದ್ರೆ ಇದು ಚೂರು ಹೈಟ್ ಅಲ್ಲಿ ಕೂಡ ಉಂಟು. ಇಲ್ಲಿ ಕಾಡು ಪ್ರಾಣಿಗಳಿಂದ ನನಗೆ ರಕ್ಷಿಸಿಕೊಳ್ಳಿಕ್ಕೆ ಇದು ಒಳ್ಳೆ ಮರ. ಇವತ್ತು ನನ್ನ ಈವ್ನಿಂಗ್ ಸ್ಟೇ ಇಲ್ಲೇ ಮಾಡ್ತಾ ಇದ್ದೇನೆ. ಈ ಕಾಡಲ್ಲಿ ಸುಮಾರು ಪ್ರಾಣಿಗಳು ಇರುವ ಶಬ್ದ ಕೇಳಿಸ್ತಾ ಉಂಟು. ದೊಡ್ಡ ಹುಲಿ ಕೂಗುವ ಶಬ್ದ ಕೇಳಿಸ್ತಾ ಉಂಟು. ಹಾಗಿದ್ದಾಗ ನಾನಿವತ್ತು ಈ ಮರದಲ್ಲಿ ಸ್ಟೇ ಮಾಡ್ತಿದ್ದೆ ನೈಟ್. ನನಗೆ ಚಳಿ ಕೂಡ ಆಗ್ತಾ ಉಂಟು. ಆದ್ರೆ ಇಲ್ಲಿ ಮಳೆ ಬೀಳೋ ಕಾರಣ ನನಗೆ ಬೆಂಕಿ ಹೊತ್ತಿಸಿ ಕಷ್ಟ ಆಗ್ತಾ ಇದೆ. ಈ ಬ್ಯಾಗನ್ನು ಹೊದ್ಕೊಂಡು ಈಗ ಮಲಗ್ತಿದ್ದೇನೆ. ಗುಡ್ ನೈಟ್, ಬೈ. ಸರ್ ಎದ್ದೇಳಿ ಸರ್, ಬೆಳಗಾಯ್ತು, ಎದ್ದೇಳಿ. ಈ ಕಾಡಲ್ಲಿ ತಿನ್ಲಿಕ್ಕೆ ಏನು ಸಿಗ್ತಾ ಇಲ್ಲ ಅಂತ ಕಾಣಿಸ್ತಿದೆ. ತುಂಬಾ ರಹಸ್ಯ ಆಗ್ತಾ ಉಂಟು. ಏನಾದ್ರು ಸಿಗ್ತಿದೆ ನೋಡ್ತಾ ಇದ್ದೇನೆ. ಇಲ್ಲಿ ಬನ್ನಿ. ಇಲ್ಲಿ ನಮಗೆ ಬಾಳೆಹಣ್ಣು ಸಿಕ್ಕಿದೆ. ಇದು ಬಾಳೆಹಣ್ಣು ಗಿಡ ಅಂತ ಕಾಣಿಸ್ತಿದ್ದು, ಕಾಡಿನ ಬಾಳೆಹಣ್ಣು. ಬಹಳ ಚಿಕ್ಕದಾಗಿದೆ. ಇಲ್ಲಿ ಹಕ್ಕಿ ಎಲ್ಲ ಬಂದು ತಿಂದಿದೆ ಇದನ್ನು. ನಿಮಗೆ ಒಂದು ಬಾಳೆಹಣ್ಣು ಸಿಕ್ಕಿದೆ. ಇದು ಬಾರಿ ಮೆತ್ತನೆ ಆಗಿದೆ ಬಾಳೆಹಣ್ಣು. ಸ್ವೀಟ್ ಅಂಡ್ ಡಿಲಿಷಿಯಸ್ ಆಗಿದೆ. ಇಲ್ಲೊಂದಿದೆ. ಇಲ್ಲಿ ಮತ್ತೊಂದು ಫ್ರೂಟ್ ಸಿಕ್ಕಿದೆ. ಇದು ಬರೀ ವಿಶ್ವದಲ್ಲಿ ಬಹಳ ರೇರ್ ಆಗಿ ಸಿಗುವಂತ ಫ್ರೂಟ್. ಇದು ಸೋಂಟೆದ ಫ್ರೂಟ್. ಈ ಸೋಂಟೆದ ಫ್ರೂಟ್ ಹೇಗೆಂದ್ರೆ ಇದರ ಒಳಗೆ ಹೊಟ್ಟೆ ಇರ್ತದೆ. ಈ ಹೊಟ್ಟೆ ಒಳಗೆ ನಾವು ಕೈ ಹಾಕಿ ಹೀಗೆ ತಿನ್ಬಹುದು. ನಾನು ತಿಂದು ತೋರಿಸ್ತೇನೆ ನಿಮಗೆ.
ನಾವು ಕಾಡಲ್ಲಿ ನಡೆದುಕೊಂಡು ಹೋಗುವಾಗ ಬಹಳ ಎಚ್ಚರಿಕೆಯಿಂದ ಹೋಗಬೇಕಾಗುತ್ತೆ. ಯಾಕಂದ್ರೆ ನಾವು ಚೂರು ಎಡ ಬಿದ್ದರೂ ಕೂಡ ನೋವಾಗುವ ಸಂದರ್ಭ ಜಾಸ್ತಿ ಇರ್ತದೆ. ಬಹಳ ಎಚ್ಚರಿಕೆ ನಡೆದುಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ನಮಗೆ ಸಿಕ್ಕಿರುವಂತದ್ದು ಬಹಳ ವಿಶ್ವದಲ್ಲಿ ರೇರ್ ಆಗಿ ಸಿಗುವಂತ ಮದ್ದಿನ ಗಿಡ. ಇದೆ ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತಾರೆ. ಇದರಲ್ಲಿ ABCDEFGH IJK LMN OPQ RST EF ವಿಟಮಿನ್ಸ್ ಇದೆ. ಇದು ಹೆಲ್ತ್ಗೆ ಬಹಳ ಉಪಯೋಗವಾದಂಥದ್ದು. ಮತ್ತೆ ಇದು ಮಧ್ಯರಾತ್ರಿ 1 ಗಂಟೆ ನಂತರ ಮತ್ತು ಅದರ ನಂತರ ಟೈಮಿಗೆ ಬಹಳ ಉಪಯೋಗವಾದಂಥ ಮದ್ದಿನ ಗಿಡ. ಇದು ನಾನು ತಗೊಂಡು ಹೋಗ್ತಿದ್ದೇನೆ. ನಾವು ಅದಲ್ಲದೆ ಈಗ ರೋಡಿನ ಹತ್ತು ರೀಚ್ ಆಗಿದ್ದೇವೆ. ಇಲ್ಲಿ ಕಾಣಿಸ್ತಾ ಒಂದು ಮನೆ ಕಾಣಿಸ್ತಿದೆ ಮತ್ತು ಆ ಕಡೆ ಕಡೆಯಿಂದ ವೆಹಿಕಲ್ ಹೋಗಿ ಕಾಣಿಸ್ತಿದೆ. ಸೊ ಬನ್ನಿ ನಾವು ಗಾಡಿನ ಕಡೆ ಹೋಗ್ತಾ ಇದ್ದೇವೆ. ಓಯ್ ಓಯ್ ನಿಲ್ಲು ಮಾರೆ, ಸಂತೆ ಅಡಪ್ಪೆ. ಕೊತ್ತಂಬರಿ ಸೊಪ್ಪು ನೋಡಿ ಸ್ವಲ್ಪ ಉಷ್ಣ ಜಾಸ್ತಿ ಆಯ್ತಾ ಅಂತ.